ಬಂಟ್ವಾಳ ರೋಟರಿ ಕ್ಲಬ್ಗೆ ಜಿಲ್ಲಾ ಗವರ್ನರ್ ಅವರ ಅಧಿಕೃತ ಭೇಟಿ ಕಾರ್ಯಕ್ರಮ ನಡೆಯಿತು. ಬಿಸಿ ರೋಡ್ನ ರೋಟರಿ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಜೋಸೆಫ್ ಮ್ಯಾಥ್ಯೂ ಅವರು ಮಾತನಾಡಿ, ಬಂಟ್ವಾಳ ರೋಟರಿ ಕ್ಲಬ್ ಉತ್ತಮವಾದ ಕೆಲಸವನ್ನ ಮಾಡಿದೆ. ಜೀವನ ಸಂಧ್ಯಾ ಯೋಜನೆಯನ್ನ ಎಲ್ಲ ಕ್ಲಬ್ಗಳು ಉತ್ತಮವಾಗಿ ನಿರ್ವಹಣೆ ಮಾಡಿದ್ದು, ಬಂಟ್ವಾಳ ಕ್ಲಬ್ ಸಾಧನೆ ಗಮನಾರ್ಹ ಎಂದರು. ವ್ಯಕ್ತಿಗೆ ಮಾನವೀಯತೆ ದೊಡ್ಡ ಸಂಪತ್ತು. ರೋಟರಿ ಸಂಸ್ಥೆಗೆ ಬೇಕಾಗಿರುವುದು ಇದೆ. ರೋಟರಿ ಸದಸ್ಯರು ಮಾನವೀಯತೆಯೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಜೀವನಕ್ಕೆ ಹೊಸ ಅರ್ಥ ಬರುತ್ತದೆ ಎಂದು ಹೇಳಿದ್ರು. He just wished me, "Hi, Jose, how are you?" I was shocked because only I am the Sona Lieutenant, and the next was to inform me that I am the Assistant Governor for Governor Devdas Rai. After that, when I was casually relaxing in my hometown, I got a call. "Jose, where are you?" I said, "I am in Kerala." Then he told me that get ready to file the nomination for the governorship. I said, "Is it this year you want me to file?" Because I thought of taking some rest. He said, "No, this year you are filing the nomination." ಸಹಾಯಕ ಗವರ್ನರ್ ರಿತೀಶ್ ಬಾಳಿಕ ಕ್ಲಬ್ ಬುಲೆಟಿನ್ ರೋಟ್ವಾಲವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ್ರು. Though Rotary Club Bantwal belongs to a rural area, its dedication and service since 51 years is extremely amazing. This club has excelled in all the 5 avenues of service, and I am immensely happy. ಬಂಟ್ವಾಳ ರೋಟರಿ ಕ್ಲಬ್ ಅಧ್ಯಕ್ಷೆ ಶಿವಾನಿ ಬಾಳಿಗ ಅಧ್ಯಕ್ಷತೆ ವಹಿಸಿದ್ರು. ನಿಕಟಪೂರ್ವ ಅಧ್ಯಕ್ಷ ವಲಯ ಲೆಫ್ಟಿನೆಂಟ್ ಮಂಜುನಾಥಾಚಾರ್ಯ, ಸ್ಮಿತಾ ಸಲ್ಡಾನಾ, ರೋಟರಿ ಜಿಲ್ಲಾ ಪ್ರಥಮ ಮಹಿಳೆ ಆನಿ ಹೆಲೆನ್ ಜೋಸೆಫ್ ಉಪಸ್ಥಿತರಿದ್ದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಂಟ್ವಾಳ ಇಲ್ಲಿಗೆ ಕಂಪ್ಯೂಟರ್ ಲ್ಯಾಬ್ ಅನ್ನು ಕೊಡುಗೆಯಾಗಿ ನೀಡಲಾಗಿದ್ದು, ಕಾಲೇಜಿನ ಪ್ರಾಂಶುಪಾಲ ಗಿರೀಶ್ ಭಟ್ಟಾಜಿಕಲ ಗವರ್ನರ್ ಅವರಿಂದ ಸ್ಮರಣಿಕೆ ಸ್ವೀಕರಿಸಿದರು. ಇಂಟರಾಕ್ಟ್ ಕ್ಲಬ್ ಸಂಯೋಜಕರಾದ ಸಿದ್ದಕಟ್ಟೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಮಹೇಶ್ ಕರ್ಕೇರ, ಪೊಳಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ರಂಜಿತಾ, ಕಡೆ ಶಿವಾಲಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಕೃಷ್ಣ ಪ್ರಸಾದ್, ಪೆರ್ನೆ ಶ್ರೀರಾಮಚಂದ್ರ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿ ಇಂದಿರಾ ಅವರನ್ನ ಗೌರವಿಸಲಾಯಿತು. ಇದೇ ಕ್ಲಬ್ನ ಸದಸ್ಯರು ಪ್ರಕಾಶ್ ಕಾರಂತ್ ಹಾಗೂ ವಾಣಿ ಕಾರಂತ್ ಅವರಿಗೆ ಮೇಜರ್ ಡೋನರ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಡಾ ರಮೇಶಾನಂದ ಸೋಮಯಾಜಿ ಅವರನ್ನ ಕೂಡ ಗೌರವಿಸಲಾಯಿತು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.